ನಿಷೇಧದ ತೂಗುಗತ್ತಿಯಲ್ಲಿದ್ದ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳಕ್ಕೆ ಇದೀಗ ಸುಪ್ರೀಂ ಕೋರ್ಟ್ನಿಂದ ರಿಲೀಫ್ ದೊರೆತಿದೆ. ಈ ಕಾರಣಕ್ಕಾಗಿ ಇದೀಗ ಕರಾವಳಿಯಾದ್ಯಂತ ಕಂಬಳದ ಪರ್ವ ಆರಂಭಗೊಂಡಿದೆ. ದೇವರಗದ್ದೆಯ ಕಂಬಳ ಎಂದೇ ಪ್ರಸಿದ್ಧವಾಗಿರುವಂತಹ ಪುತ್ತೂರು ಕಂಬಳ 29ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಪುತ್ತೂರಿನ ಕಂಬಳಕ್ಕೆ ಉಭಯ ಜಿಲ್ಲೆಗಳಲ್ಲಿ ನಡೆಯುವ ಇತರ ಕಂಬಳಗಳಿಗಿಂತ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಕೋಣಗಳು ಬರುವುದು ಇಲ್ಲಿನ ವಿಶೇಷತೆ. ಈ ಬಾರಿ 200ಕ್ಕೂ ಮಿಕ್ಕಿದ ಕೋಣಗಳು ಈ ಕಂಬಳದಲ್ಲಿ ಭಾಗಿಯಾಗಿದ್ದು ವಿವಿಧ ವಿಭಾಗಗಳಲ್ಲಿ ಕೋಣಗಳ ಓಟ ನಡೆಯುತ್ತಿದೆ. ನಿಷೇಧದ ಅಂಚಿಗೆ ಬಂದಿದ್ದ ತುಳುನಾಡಿನ ಜಾನಪದ ಕ್ರೀಡೆಯಾದ ಕಂಬಳ ಸುಪ್ರೀಂ ಕೋರ್ಟ್ನ ನಿಷೇಧದ ತೂಗುಗತ್ತಿಯಿಂದ ಪಾರಾಗಿದೆ. ಕಂಬಳದಲ್ಲಿ ಓಡಿಸಲಾಗುವ ಕೋಣಗಳ ಮೇಲೆ ಹಿಂಸೆಯನ್ನ ನಡೆಸಲಾಗ್ತಾ ಇದೆ ಎನ್ನುವ ಪ್ರಾಣಿದಯಾ ಸಂಘಗಳ ದೂರಿನ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನಿಷೇಧದ ತೀರ್ಮಾನಕ್ಕೆ ಬಂದಿತ್ತು. ಆದರೆ ಕಂಬಳದಲ್ಲಿ ಹಿಂಸೆ ನಡೆಸಲಾಗುತ್ತಿಲ್ಲ, ಇದೊಂದು ಗ್ರಾಮೀಣ ಭಾಗದ ಕೃಷಿಕರ ಮನರಂಜನೆಯ ಭಾಗ ಎನ್ನುವುದನ್ನ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿದ ಬಳಿಕ ಕೆಲವೊಂದು ಷರತ್ತುಗಳ ಮೇಲೆ ಕಂಬಳಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಗೊಂದಲದ ಗೂಡಾಗಿದ್ದ ಕಂಬಳದ ಪರ್ವ ಇದೀಗ ಕರಾವಳಿಯಲ್ಲಿ ಆರಂಭಗೊಂಡಿದೆ. ಆದರೆ ಕೊರೋನಾ ಎನ್ನುವ ಮಹಾಮಾರಿಯ ಕರಿಛಾಯೆಯಿಂದಾಗಿ ನಿಲ್ಲಿಸಲಾಗಿದ್ದ ಕಂಬಳದ ಆಚರಣೆಯನ್ನ ಸಂಪೂರ್ಣವಾಗಿಯೂ ನಿಲ್ಲಿಸಲಾಗಿತ್ತು. ಆದರೆ ಈ ಕರಾವಳಿಯಾದ್ಯಂತ ಕಂಬಳ ರಣಕಹಳೆ ಮೊಳಗುತ್ತಿದೆ. ಕಂಬಳವನ್ನು ಕೆಲವು ಕಡೆಗಳಲ್ಲಿ ಸಾಂಪ್ರದಾಯಿಕವಾಗಿ ಆಚರಿಸಲಾದರೆ ಇನ್ನು ಕೆಲವು ಕಡೆಗಳಲ್ಲಿ ಉತ್ಸವದ ರೀತಿಯಲ್ಲೂ ಆಚರಿಸಲಾಗುತ್ತಿದೆ. 29ನೇ ವರ್ಷದ ಕಂಬಳವನ್ನು ಈ ಬಾರಿ ಆಯೋಜಿಸಲಾಗಿದ್ದು ಮಿಕ್ಕ ಕಂಬಳಗಳಿಗಿಂತ ಕೊಂಚ ವಿಭಿನ್ನ ರೀತಿಯಲ್ಲಿ ಈ ಕಂಬಳ ನಡೆಯುತ್ತಿದೆ. ಕಂಬಳದಲ್ಲಿ ಭಾಗವಹಿಸುವ ಕೋಣಗಳಿಗೆ ಹುರುಳಿ ನೀಡುವ ಮೂಲಕ ವಿಶಿಷ್ಟತೆಯನ್ನು ಈ ಕಂಬಳ ಮೆರೆಯುತ್ತಿದೆ. ಈ ಬಾರಿ ಕಂಬಳದಲ್ಲಿ ಭಾಗವಹಿಸುವ ಎಲ್ಲಾ ಕೋಣಗಳಿಗೆ ವಿಶೇಷ ರೀತಿಯ ಪ್ರೋತ್ಸಾಹವನ್ನು ಕೂಡ ನೀಡಲಾಗ್ತಾ ಇದೆ. ವರ್ಷವೂ ಹೊಸದನದ ಒಂದು ಇತಿಹಾಸದೊಂದಿಗೆ ಪುತ್ತೂರಿನ ಕಂಬಳಕೂಟ ನಡೆದು ಬರುವಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಾ. ಎಲ್ಲ ಸರ್ವ ರೀತಿಯ ಜನಗಳ ತನುಮನ ಧನಗಳ ಪ್ರೋತ್ಸಾಹಗಳಿಂದ ಮತ್ತು ಎಲ್ಲರ ಒಂದು ರೀತಿಯ ಉತ್ತೇಜನದಿಂದ ಯಾವ ರೀತಿಯ ಜಾತಿ ಮತ ಧರ್ಮ ಪಂಥವನ್ನು ಮೀರಿ ನಿಂತಹ ಕೂಟವೇ ಅದು ಕಂಬಳಕೂಟ. ಒಂದು ಶಕ್ತಿಯಾಗಿ ಈ ಪುತ್ತೂರಿನ ಕೂಟ 28 ವರ್ಷಗಳಿಂದ ನಡೆದು ಬಂದಿದೆ. ಅದು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದ ಎಂದು ನಾವು ಖಂಡಿತವಾಗಿ ನಂಬಿಕೊಂಡಿದ್ದೇವೆ. ಪುತ್ತೂರಿನ ಹೊಸತೇನಂತ ಹೇಳಿದರೆ ಒಂದು ಪುತ್ತೂರಿನ ರೆಕಾರ್ಡೇ ಇಲ್ಲಿ 281 ಜೊತೆ ಕೋಣಗಳು ಬಂದು ಭಾಗವಹಿಸಿದ್ದಂತೆ ಇವತ್ತು ದಾಖಲೀಕರಣವಾಗಿದೆ. ಈ ವರ್ಷವೂ ಕೂಡ ಪವನಿನ ಬಹುಮಾನದೊಂದಿಗೆ ಕೋಟಿ ಚೆನ್ನೈಯ ಟ್ರೋಫಿಯನ್ನು ನೀಡುವಂಥ ವ್ಯವಸ್ಥೆಗಳನ್ನು ಕೂಡ ನಾವು ಕಂಬಳ ಸಮಿತಿಯವರು ಹಮ್ಮಿಕೊಂಡಿದ್ದೇವೆ, ಈ ಸಲ ನೀಡುತ್ತಾ ಇದ್ದೇವೆ. ಈ ಕಂಬಳಕೂಟದಲ್ಲಿ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬುರವರ ಒಂದು ನಿರ್ದೇಶನದಲ್ಲಿ ಈ ಭಾಗದ ಅನೇಕ ಕಲಾವಿದರ ಕೂಡುವಿಕೆಯಿಂದ ಫಿಲ್ಮ್ ಶೂಟಿಂಗ್ ಕೂಡ ನಡೆಯಲಿಕ್ಕಿದೆ. ಜಯ ಕರ್ನಾಟಕದ ಸ್ಥಾಪಕಾಧ್ಯಕ್ಷ ಇತ್ತೀಚೆಗೆ ನಿಧನರಾದ ಮುತ್ತಪ್ಪ ರೈ ನೇತೃತ್ವದಲ್ಲಿ ಈ ಕಂಬಳ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ. ನಿಷೇಧದ ಭೀತಿಯಲ್ಲಿದ್ದ ಕಂಬಳವನ್ನ ಮತ್ತೆ ನೋಡುತ್ತೇವೆಯೋ ಎನ್ನುವ ಆತಂಕದಲ್ಲಿದ್ದ ಕಂಬಳ ಪ್ರಿಯರಿಗೆ ಇದೀಗ ಕಂಬಳ ಮತ್ತೆ ಆರಂಭಗೊಂಡಿರುವುದು ಸಂತಸ ತಂದಿದೆ. ಕೊರೋನಾದಿಂದ ಕಂಬಳವನ್ನ ಮಿಸ್ ಮಾಡಿಕೊಂಡ ಕಂಬಳ ಪ್ರಿಯರು ಈ ಬಾರಿ ಅತ್ಯಂತ ಉತ್ಸಾಹದಿಂದ ಕಂಬಳ ಗದ್ದೆಯಲ್ಲಿ ಸೇರಿಕೊಂಡಿದ್ದಾರೆ. ಕೇವಲ ಕರಾವಳಿ ಜಿಲ್ಲೆಯವರು ಮಾತ್ರವಲ್ಲದೆ ರಾಜ್ಯದ ಇತರ ಭಾಗಗಳ ಜನರೂ ಕೂಡ ಕಂಬಳವನ್ನು ವೀಕ್ಷಿಸಲು ಬರುತ್ತಿದ್ದಾರೆ. ಕಂಬಳದಲ್ಲಿ ಹಿಂಸೆ ಕಾಣದಿದ್ದರೂ ಮನೋರಂಜನೆಯನ್ನಂತೂ ಕಂಡು ಜನ ಪುಳಕಿತಗೊಂಡಿದ್ದಾರೆ. ಕರಾವಳಿ ಪ್ರದೇಶದಲ್ಲಿ ನಡೀತಕ್ಕಂಥ ಕ್ರೀಡೆ ಇದು. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಅಂತ ಒಂದು ಕ್ರೀಡೆ ನಡೀತದೆ. ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ನಡೀತಕ್ಕಂಥ ಕ್ರೀಡೆ ಇದು. ಅದು ಸ್ವಲ್ಪ ಅಪಾಯಕಾರಿ, ಇದು ಅಷ್ಟೊಂದು ಅಪಾಯಕಾರಿ ಅಲ್ಲ. ಇದು ಅಪಾಯಕಾರಿ ಅಲ್ಲ. ಅದು ಜಲ್ಲಿಕಟ್ಟು ಅಪಾಯಕಾರಿ. ಬಹಳ ಜನ ಸತ್ತೋಗಿರ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಆದರೆ ಉಡುಪಿ ಮತ್ತು ಮಂಗಳೂರುಗಳಲ್ಲಿ ಜನರು
ಕಂಬಳ, ಯಕ್ಷಗಾನ, ಭೂತಾರಾಧನೆ. ಕಂಬಳ, ಯಕ್ಷಗಾನ ಈ ಭಾಗದಲ್ಲಿರ್ತಕ್ಕಂಥ ಜನಪದ ಕ್ರೀಡೆಗಳು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ರೀಡೆಗಳು ಸಾವಿರಾರು ಜನರನ್ನು ಆಕರ್ಷಿಸಿದ್ದೇವೆ. ಸಾವಿರಾರು ಜನ ಈ ಕ್ರೀಡೆಯಲ್ಲಿ ಬಂದು ನೋಡಿ ಸಂತೋಷ ಪಡ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕಡೆ ನೋಡ್ತಿದ್ದೀವಿ. ಹಾಗಾಗಿ ಈ ಕ್ರೀಡೆ ಉಳಿಯಬೇಕು, ಬೆಳೆಯಬೇಕು. ಯಾವುದೇ ಜನಪದ ಕ್ರೀಡೆ ಇದೆಯಲ್ಲ, ಅದರ ಜನರ ನಡುವೆ ಬೆಳೆದಿರ್ತಕ್ಕಂಥ ಕ್ರೀಡೆಗಳು ಅವು. ಜನಪದ ಅಂತಂದ್ರೆ ಜನರ ನಡುವೆ ಬೆಳೆದಿರ್ತಕ್ಕಂಥ ಕ್ರೀಡೆಗಳು. ಪುತ್ತೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಕಂಬಳದ ಅಭಿಮಾನಿಗಳು ಪುತ್ತೂರಿನ ಐತಿಹಾಸಿಕ ಕಂಬಳ ವೀಕ್ಷಣೆಗೆ ಬರುತ್ತಿದ್ದಾರೆ. ಈ ಬಾರಿ ಪುತ್ತೂರು ಕಂಬಳದ ಮೂಲಕವೇ ತನ್ನ ಹೊಸ ಕಂಬಳಾಧಾರಿತ ಚಿತ್ರದ ಚಿತ್ರೀಕರಣವು ನಡೆಯುತ್ತಿರುವುದು ಪುತ್ತೂರು ಕಂಬಳದ ವಿಶೇಷತೆಯೂ ಆಗಿದೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.